ಅಜೇಯವಾದಂತಹ ವರ ನನ್ನ ಪಾಲಿಗೆ ಲಭ್ಯವಾಗಿದೆ. ಸಂತೋಷಗೊಂಡಿದ್ದಾರೆ. ನನಗಿಂತಲೂ ಅಧಿಕವಾಗಿ ಸಂತೋಷವನ್ನು ಹೊಂದಬೇಕಿದ್ದವಳು ನನ್ನಮ್ಮ ನನ್ನಪ್ಪಯ್ಯನಿಗೆ ಸ್ವರ್ಗವನ್ನು ಕೊಟ್ಟ ಹಾಗಾಯಿತು. ಸರಿ ಸರಿ, ಒಳ್ಳೆಯ ಸುದ್ದಿ ಇದು. ತಡ ಮಾಡದೆ ಶೋಭಿತಾ ನಗರವನ್ನು ಚೆನ್ನಾಗಿ ಕಾಲ ಕಳೆಯುತ್ತಾ ಇದ್ದೇನೆ. ಆಡಿದಂತಹ ಮಾತಿನಿಂದ ನನ್ನಮ್ಮ ಸಂತುಷ್ಟಗೊಂಡಿದ್ದಾಳೆ. ಆದರೂ ಕೂಡ ಆ ಸುರಪಾದಿ ಮುಖ್ಯರನ್ನು ಸೋಲಿಸುವುದು, ಅದಕ್ಕಾಗಿ ಕಾಲ ಕಳೆಯುತ್ತಾ ಇದ್ದೇನೆ. ಯಾರದು ನಾಲ್ಕು ಕಡೆಯಿಂದಲೂ ಕೂಡ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸಾಗುತ್ತಾ ಬಂದವರು ಹತ್ತಿರ ಬಂದಾಗ ಅರ್ಥವಾಯಿತು, ಇದು ದೈತ್ಯರ ಗಡಾಣ. ನಮ್ಮವರೇ ಹಾಗಿದ್ದೀರ. ಸಂತೋಷವಾಯಿತು. ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಎತ್ತರದ ಪೀಠಗಳನ್ನು ಕೊಟ್ಟು ಮಾನಿಸಿದವನಿದ್ದೇನೆ. ಆದರೂ ಅಂತರಂಗದಲ್ಲಿ ಯಾವುದೋ ಒಂದು ಖೇದ ಸ್ಪಷ್ಟವಾಗಿ ನಿಮ್ಮ ಮುಖ ನೋಡಿದಾಗ ಅರ್ಥ ಆಯಿತು. ಯಾರು ನೀವು? ಯಾಕೆ ಬಂದದ್ದು? ನನ್ನಿಂದೇನು ಸಹಾಯ ಬೇಕು? ಕೇಳಿಕೊಳ್ಳಿ. ಕೇಳೋಣ. ನಾವು ಅನ್ಯರೆಲ್ಲ ನಿನ್ನ ಜಾತಿ ಬಾಂಧವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ನಿನ್ನ ಅಪ್ಪನನ್ನು
ನಮ್ಮ ಕುಲಕ್ಕೆ ವೈರಿಯಾದವನು ಎನ್ನುವ ಹಾಗೆ. ನಿಜ. ಹಾಗಾದರೆ ದೇವತೆಗಳು ನಮ್ಮಪ್ಪಯ್ಯನೊಬ್ಬರಲ್ಲೇ ಕೊಲ್ಲಿಸಿದ್ದಲ್ಲ, ನಮ್ಮವರಿಗೆ ಅನೇಕರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಹೌದು. ಸರಿ ಸರಿ, ಬಲ ಮೊದಲ ಸಿದ್ಧವಾಗಿತ್ತು, ನೀವು ಕೂಡ ಬೆಂಬಲಿಗರಾಗಿ ನಿಂತಿದ್ದೀರಿ. ನಿಜ. ನನಗಾಗಿ ಸಿದ್ಧವಾದಂತಹ ರಥ ನನ್ನ ಬರೋಣವನ್ನೇ ಕಾಯುತ್ತಾ ಇತ್ತು. ಸ್ವರ್ಗಾರೋಹಣವನ್ನು ಮಾಡುವುದಕ್ಕಾಗಿ ರಥದ ಮುಖಿಯಲ್ಲಿ ಬಂಧಿಸಲ್ಪಟ್ಟಂತಹ ರಾಕ್ಷಸ ಹಯಗಳು ಕಾಲ್ಕೆರೆಯುತ್ತಾ ಇದೆ. ನಿಜ. ನೀವು ಸಿದ್ಧರಾಗಿ ಹೊರಡಲಿ ರಥ, ಇದೇ ನೇರ ಪಥ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.